ಪ್ರಥಮವಾಗಿ ನಾನು ನೇರವಾಗಿ ವಿಚಾರಕ್ಕೆ ಬರ್ತೇನೆ. ಸೀ ಫುಡ್ ಪಾರ್ಕ್ನ ಬದಲು ಸೀ ಫುಡ್ ಕಂಟಕ ಅನ್ನುವಂಥ ಟೈಟಲ್ ಅನ್ನು ನಾವು ಕೊಟ್ಟಿದ್ದೇವೆ. ಆ ಭಾಗದ ಜನರಿಗೆ ಈ ಒಂದು ಪಾರ್ಕ್ನಿಂದ ಕಂಟಕ ಆಗುತ್ತೆ ಅನ್ನುವಂಥದ್ದು ಅವರ ಒಂದು ಭಯ, ಆತಂಕ, ಆಕ್ರೋಶ. ಎಸ್, ಫಸ್ಟ್ ರಿಯಾಕ್ಷನ್ ನೋಡಿ ನಿತಿನ್, ಈಗ ಈ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಿಯಾದ ಬಳಿಕ ಒಬ್ಬ ಸಾಮಾನ್ಯರಲ್ಲಿ ಸಾಮಾನ್ಯನಾಗಿ ರೈಲ್ವೆ ಸ್ಟೇಷನಲ್ಲಿ ಚಾ ಮಾರಿ ತಂದೆಯೊಟ್ಟಿಗೆ ಸೇರಿಕೊಂಡು ಬಡತನದ ಅನುಭವವನ್ನು ಜೀರ್ಣಿಸಿಕೊಂಡು ಅತ್ಯಂತ ಪರಮೋಚ್ಚ ಸ್ಥಾನಕ್ಕೆ ಏರಿದವರು ಶ್ರೀ ನರೇಂದ್ರ ಮೋದಿಯವರು. ಅವರಿಗೆ ಈ ದೇಶದ ಕಟ್ಟಕಡೆಯ ವ್ಯಕ್ತಿಯ ಕಷ್ಟ ಸುಖ ಹೇಗೆ ಬದುಕ್ತಾನೆ, ಯಾವ ರೀತಿಯಲ್ಲಿ ಒಬ್ಬ ಕಟ್ಟಕಡೆಯ ವ್ಯಕ್ತಿ ಜೀವನ ಸಾಗಿಸ್ತಾನೆ, ಒಂದು ಕುಟುಂಬ ಹೇಗೆ ನಡೆಯುತ್ತೆ ಅಂತ ಅನುಭವವನ್ನು ಜೀರ್ಣಿಸಿಕೊಂಡು ಹೋಗಿ 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 ದೇವರ ದಯೆಯಿಂದ ಪ್ರಧಾನಿಯಾದವರು. ಅಂತ ಪ್ರಧಾನಿ ಅವರು ಈ ದೇಶಕ್ಕೆ ಬೇರೆ ಬೇರೆ ರೀತಿಯ ಪ್ರತಿಯೊಬ್ಬನನ್ನು ಮುಟ್ಟುವಂತ ಗ್ರಾಮೀಣ ಭಾಗದ ಜನರಿಗೆ ಒಂದು ಕೆಲವು ಯೋಜನೆಗಳನ್ನು ಕೊಟ್ಟಾಗ ಆ ಯೋಜನೆಯಿಂದ ಗ್ರಾಮೀಣ ಭಾಗದ ಜನರ ಬದುಕು ಹಸನಾಗ್ತದೆ ಎಂಬ ಒಂದು ನಂಬಿಕೆಯೊಂದಿಗೆ ಹಲವಾರು ಯೋಜನೆಗಳನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ನಾನು ಸಹ ತಳಮಟ್ಟದಿಂದ ಕೂಲಿ ಕೆಲಸ ಮಾಡಿ ಏನೇನೋ ಮಾಡಿ ಹೊಟ್ಟೆಪಾಡಿಗಾಗಿ ಮಂಗಳೂರಿನಂತ ನಗರಕ್ಕೆ ಬಂದು ಇಲ್ಲಿ ಏನೋ ಸಣ್ಣ ಪುಟ್ಟ ಕೆಲಸ ಕಾರ್ಯಗಳನ್ನು ಮಾಡಿ ಅನಿರೀಕ್ಷಿತವಾಗಿ ರಾಜ್ಯಕ್ಕೆ ಪ್ರವೇಶ ಮಾಡಿ ಕಟೀಲಿನ ದುರ್ಗಾ ಪರಮೇಶ್ವರಿ ಅನುಗ್ರಹ ಏನು ಗೊತ್ತಿಲ್ಲ, ನನ್ನ ಕ್ಷೇತ್ರ ಬಿಟ್ಟು ಇನ್ನೊಂದು ಕ್ಷೇತ್ರದಲ್ಲಿ ನಾನು ಶಾಸಕನಾಗಿ ಜನಸೇವಕನಾಗಿ ಆಯ್ಕೆ ಆಗ್ಲಿಕ್ಕೆ ಕಾರಣ ಯಾರು ಅಂತ ಕೇಳಿದ್ರೆ ಮುಲ್ಕಿ ಮೂಡಬಿದ್ರೆ ಜನತೆಯ ಆಶೀರ್ವಾದ ಮತ್ತು ಅವರೇ ನನ್ನನ್ನು ಶಾಸಕನಾಗಿ ಆಯ್ಕೆ ಮಾಡಿದವರು. ಆದ್ದರಿಂದ ನನ್ನ ಉದ್ದೇಶ ಎಷ್ಟು ವರ್ಷಗಳ ಕಾಲ ನಾನು ರಾಜಕೀಯದಲ್ಲಿ ಇರ್ತೇನೆ, ಎಷ್ಟು ವರ್ಷಗಳ ಕಾಲ ನಾನು ಶಾಸಕನಾಗ್ತೇನೆ ಎಂಬುದು ಮುಖ್ಯ ಅಲ್ಲ. ಏನೋ ಯೋಗ ಮುಲ್ಕಿ ಮೂಡಬಿದ್ರೆ ಜನತೆ ನನ್ನನ್ನು ಆಯ್ಕೆ ಮಾಡಿದ್ದಾರೆ ಅವರ ಸೇವೆ ಮಾಡಲಿಕ್ಕೆ ನನ್ನನ್ನು ಆಯ್ಕೆ ಮಾಡಿದ್ರು. ಆವಾಗ ನಾನು ನನ್ನ ಜನರಿಗೆ ಏನಾದರೂ ಒಂದು ಒಳ್ಳೊಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಿ ನನ್ನ ಅವಧಿಯಲ್ಲಿ ಅವರಿಗೆ ಒಳ್ಳೆಯ ಬದುಕನ್ನು ಕಟ್ಟಿಕೊಳ್ಬೇಕು ಅಂತ ಅಂದುಕೊಂಡು ತುಂಬ ಯೋಜನೆಗಳನ್ನು ಬೇರೆ ಬೇರೆ ಕಡೆಗೆ ನಾನು ತರಲಿಕ್ಕೆ ಪ್ರಯತ್ನ ಪಟ್ಟಿದ್ದೇನೆ. ಅಂಥದ್ದರಲ್ಲಿ ನಮ್ಮ ನರೇಂದ್ರ ಮೋದಿಜಿಯವರ ಕನಸಿನ ಒಂದು ಕೂಸು ಮತ್ಸ್ಯ ಸಂಪದ ಆತ್ಮನಿರ್ಭರ ಭಾರತ ಎಂಬ ಒಂದು ಯೋಜನೆಯನ್ನು ಕೊಟ್ಟರು. ಅದರಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಗ್ರಾಮೀಣ ಭಾಗಗಳಿಗೂ ಒಂದೊಂದು ಒಳ್ಳೊಳ್ಳೆಯ ಯೋಜನೆಗಳನ್ನು ಕೊಟ್ಟು ಅದನ್ನು ನೀವು ಮಾಡಬೇಕು ಅಂತ ಹೇಳಿದ್ರೆ ಇಡೀ ಕರ್ನಾಟಕಕ್ಕೆ ಈ ಒಂದು ಯೋಜನೆಯನ್ನು ಕೊಟ್ಟರು. ಇಡೀ ಕರ್ನಾಟಕ ರಾಜ್ಯಕ್ಕೆ ಕೊಟ್ಟ ಒಂದು ಮೊದಲ ಯೋಜನೆ ಇದು. ಕೋಟ ಶ್ರೀನಿವಾಸ ಪೂಜಾರಿ ಅವರು ಮೀನುಗಾರಿಕಾ ಸಚಿವರಾಗಿದ್ದಾಗ ಅದಕ್ಕೆ ನಮ್ಮ ಪುತ್ತೂರಿನ ಶಾಸಕರು ಬಹಳ ಒತ್ತಾಯ ಮಾಡಿದ್ರು, ನಮಗೆ ಕೊಡಿ ಅಂತ. ಬೇರೆ ಬೇರೆ ಕಡೆಗಳಿಂದ ಅದಕ್ಕೆ ಒತ್ತಾಯ ಬಂದಾಗ ಕೋಸ್ಟಲ್ ಬೆಲ್ಟ್ ಅಲ್ಲಿ ನಾವಿರುವುದು ನನ್ನ ಒಂದು ಇದು ನಾನು ಪ್ರಾಮಾಣಿಕವಾಗಿ ನಿಮಗೆ ಹೇಳಬೇಕು ಅಂತ ಹೇಳಿದ್ರೆ ನಿಡ್ಡೋಡಿ ಎಂಬ ಪ್ರದೇಶ ಜನರನ್ನ ಆತಂಕಕ್ಕೆ ಈಡು ಮಾಡಿದಂತ ಒಂದು ಪ್ರದೇಶ. ಯಾಕೆಂತ ಹೇಳಿದ್ರೆ ಒಂದು ವಿಷ್ಣು ವಿದ್ಯುತ್ ಸ್ಥಾವರ ಬರ್ತದೆ ಅಂತ ಹೇಳಿಕೊಂಡು ತುಂಬಾ ಸಮಯದಿಂದ ಅಲ್ಲಿ ಜನರು ಹೋರಾಟ ಮಾಡಿ 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 ಪಾಪ ಅದನ್ನು ಓಡಿಸಿದ್ರು. ಇನ್ನೊಂದು ಹಂತದಲ್ಲಿಗೆ ಬರಬಾರದು ಎಂಬ ಒಂದು ದೃಷ್ಟಿಯಿಂದ ನಾನು ಅದನ್ನು ನಿಡ್ಡೋಡಿಯಲ್ಲಿ ಮಾಡುವಂತ ನನ್ನ ಬಾಯಲ್ಲಿ ಬಂದು ಹೋಯಿತು. ನಿಡ್ಡೋಡಿ ಪ್ರದೇಶದಲ್ಲಿ ಸೀ ಫುಡ್ ಪಾರ್ಕ್ ಇದು ಫಿಶ್ ಮಿಲ್ ಅಲ್ಲ, ಎಣ್ಣೆ ತೆಗೆಯುವಂತ ಮಿಲ್ ಅಲ್ಲ, ಯಾವುದೂ ಅಲ್ಲ, ಇದು ಫುಡ್ ಪಾರ್ಕ್ ಅಂತದನ್ನು ನಿಡ್ಡೋಡಿಯಲ್ಲಿ ಮಾಡುವ ಅಂತ ನಾನು ಆಲೋಚನೆ ಮಾಡಿ ಕೈಕಾಲು ಹಿಡಿದು ಸಂಜೀವ ಮಟ್ಟಂದೂರ ಹತ್ರ ಪುತ್ತೂರಿನ ಶಾಸಕರು ನನಗೆ ಬೇಕಾದು ನೀವು ಅದಕ್ಕೆ ಗುಲ್ಬರ್ಗ ಬೇರೆ ಬೇರೆ ಕಡೆಯ ಶಾಸಕರು ಅವರ ಹತ್ರ ಪೋಸ್ಟ್ ಮಾಡಿದಾಗ ಕೋಟ ಶ್ರೀನಿವಾಸ ಪೂಜಾರಿ ಅವರ ಹತ್ರ ಒತ್ತಾಯ ಮಾಡಿ ನಾನು ಇಲ್ಲಿಗೆ ತಂದೆ. ತರುವಾಗ ಅದರಲ್ಲಿ ಜಾಗ ಎಷ್ಟುಂಟು ಅಂತ ನೋಡಿ ಅಲ್ಲೊಂದು ಮಾಡುವ ಆಲೋಚನೆ ಮಾಡಿ ಎಲ್ಲ ತಯಾರಿ ಮಾಡುವ ಮೊದಲು ಜಾಗ ಎಷ್ಟುಂಟು ಅಂತ ನೋಡಿ ಅಂತ ಹೇಳಿ ನಮ್ಮ ತಹಶೀಲ್ದಾರಿಗೆ ಅವರಿಗೆಲ್ಲ ಹೇಳುವಾಗ 89 ಎಕರೆ ಜಾಗ ಆ ಒಂದು ಸರ್ವೆ ನಂಬರ್ ಅಲ್ಲಿ ಇದೆ ಅಂತ ಹೇಳಿದಾಗ ಅದರಲ್ಲಿ ಕೆಲವರು ಕೃಷಿ ಮಾಡಿದ್ದಾರೆ, ಕೆಲವರು ತೋಟ ಮಾಡಿದ್ದಾರೆ, ಕೆಲವರು ಬೇರೆ ಬೇರೆ ರೀತಿಯ ಕೃಷಿ ಕೂಲಿ ಶ್ರಮಜೀವಿಗಳು, ಆ ಭಾಗದ ಜನರು ಶ್ರಮಜೀವಿಗಳು, ಕಷ್ಟಪಟ್ಟು ದುಡಿದು ತಿನ್ನುವವರು. ಅದರಿಂದ ಕೆಲವಾರು ಜನ ಅದರಲ್ಲಿ ಇದು ಸರಕಾರಿ ಜಾಗ, ಸರಕಾರಿ ನೆನಪಿರ್ಲಿ, ಸರಕಾರಿ ಜಾಗ, ಯಾರದ್ದು ಸ್ವಂತ ಜಾಗ ಅಲ್ಲ, ಸರಕಾರದ ಜಾಗ. ಆದ್ದರಿಂದ ಅಲ್ಲಿ ಒಂದು ಕೆಲವು ಜನ ಕೃಷಿ ಅದು ಇದು ಮಾಡಿಕೊಂಡು ಕೆಲವರದ್ದು ವರ್ಗದ್ದು ಕುಮ್ಮುಕಿ ಅದು ಇದೆಲ್ಲ ಇರ್ತದೆ, ಪಾಪ ಅವ್ರು ಮಾಡಿಕೊಂಡು ಇರಬಹುದು. ಅದನ್ನು ಬಿಟ್ಟು ಎಷ್ಟು ಸಿಗ್ತದೆ ನೋಡಿ ಅಂತ ಕೇಳಿದೆ ನಾನು. ಒಂದು 60 ಎಕರೆಗಿಂತ ಮೇಲೆ ಸಿಗ್ತದೆ ಕೃಷಿ ಭೂಮಿಯನ್ನು ಬಿಟ್ಟು ಅಂತ ಹೇಳಿದ್ರು. ಅದು ಬಿಡಿ, ಅದು ಯಾರು ಕೃಷಿ ಮಾಡಿದ್ದಾರೆ ಅವ್ರು ಜೀವನ ಸಾಗಿಸಲಿ. 60 ಎಕರೆ ಬೇಡ ನಮಗೆ, 50 ಎಕರೆ ಸಾಕು, 50 ಎಕರೆಯನ್ನು ಮಾತ್ರ ತೆಕ್ಕೊಳ್ಳಿ, ಉಳಿದ 38 ಎಕರೆಯನ್ನು ಹಾಗೆ ಇರ್ಲಿ, ಹೊರಗೆ ಕೃಷಿ ಮಾಡಿಕೊಂಡಿರುವದ್ದು ಇರ್ಲಿ. ಯಾಕೆಂತ ಹೇಳಿದ್ರೆ ಹಳ್ಳಿಯ ಜನರು ಪಾಪ ಕಷ್ಟದಲ್ಲಿ ಜೀವನ ಮಾಡ್ತಾರೆ, ಅಂತವರದ್ದು ಯಾವುದೇ ಕಾರಣಕ್ಕೂ ನಾವು ಹೊಡೆಯುವುದು ಬೇಡ ಅಂತ ಹೇಳಿಕೊಂಡು 50 ಎಕರೆಯನ್ನು ಅದಕ್ಕೆ DC ಅವರಿಗೆ ಪ್ರಪೋಸಲ್ ಮಾಡಿ DC ಅವರ ಅಲಾಟ್ಮೆಂಟ್ ಸೈಟ್ DC ಅವರು ಓಕೆ ಮಾಡಿದ್ರು. ಓಕೆ ಮಾಡಿದ ಮೇಲೆ ನಾವು ಅದನ್ನ ನೋಡ್ಬೇಕಲ್ಲ, ಸೈಟ್ ಅನ್ನು ನೋಡ್ಬೇಕಲ್ಲ. ನಾನು ಅವತ್ತಿನವರೆಗೆ ನೋಡ್ಲಿಲ್ಲ ಯಾವ್ದು ಜಾಗ ಅಂತ. ಅವತ್ತು ನಾನು ನಮ್ಮ ಮಂತ್ರಿಗಳು ಬದಲಾದ್ರು, ಮೀನುಗಾರಿಕಾ ಮಂತ್ರಿಗಳು ಅಂಗರಣ್ಣ ನಾವು KFDC ಎಲ್ಲ ಅಧಿಕಾರಿಗಳು ಅಲ್ಲಿಗೆ ಸ್ಪಾಟಿಗೆ ಹೋಗ್ಬೇಕು ಅಂತಾಗಿ ಅಲ್ಲಿಯ ಗ್ರಾಮ ಪಂಚಾಯತಿನ ಅಧ್ಯಕ್ಷರಿಗೆ, PDOಗೆ, RIಗೆ, ತಹಶೀಲ್ದಾರಿಗೆ, ವಿಲೇಜ್ ಅಕೌಂಟೆಂಟ್ಗೆ ಎಲ್ಲ ಹೇಳಿ ಪಂಚಾಯತಿನವರ ಹತ್ರ ಎಲ್ಲ ಜನರಿಗೆ ತಿಳಿಸ್ಬೇಕು ನೀವು ಮೆಂಬರ್ಗಳಿಗೆ ಅಂತೆಲ್ಲ ಹೇಳಿ ಎಲ್ಲರಿಗೆ ಮಾಹಿತಿ ಕೊಟ್ಟು ಅಲ್ಲಿ ನಮ್ಮ ಒಂದು ಏನು
ಮಾತೃಭೂಮಿ ಹಿತರಕ್ಷಣಾ ವೇದಿಕೆ ಏನೊಂದಿತ್ತು ಹೋರಾಟ ಮಾಡುವಂತದ್ದು ಮೊದಲು, Okay. ಅದರ ಭಾಸ್ಕರ್ ದೇವಸ್ಯ ಅಂತ ಇದ್ದಾರೆ, ಅವರಿಗೆಲ್ಲ ಹೇಳಿ ನಾವು ಅಲ್ಲಿ ಬರ್ತೇವೆ ಮರೆ, ಸ್ಥಳ ಒಂದು ವೀಕ್ಷಣೆ ಮಾಡ್ಲಿಕ್ಕೆ ಬರ್ತೇವೆ ಅಂತ ಹೇಳಿ ಅವತ್ತು ಹೋಗಿದ್ದೇವೆ ನಾವು. ಓಕೆ ಹೋದಂತ ಸಂದರ್ಭದಲ್ಲಿ ನಾವು ಅದರ ಸ್ಥಳ ನೋಡ್ಲಿಕ್ಕೆ ಹೋದದ್ದು. ಮತ್ತೆ ಎಲ್ಲರ ಮನೆ ಮನೆಗೆ ಹೋಗಿ ಹೇಳಲಿಕ್ಕೆ ಆಗುದಿಲ್ಲ ನಮಗೆ, ಯಾರಿಗೆ ಹೇಳ್ಬೇಕು ಎಲ್ಲರಿಗೆ ಹೇಳಿದ್ದೇವೆ, ನೀವು ಮಾಹಿತಿ ಕೊಡಿ, ಹೀಗೆ ಬರ್ತಾ ಇದ್ದೇವೆ, ಮಂತ್ರಿಗಳು ಬರ್ತಾರೆ ಹಾಗೆ ಹೇಳಿ ಹೋಗಿ ನೋಡ್ಲಿಕ್ಕೆ ಹೋಗುವಾಗ ಅಲ್ಲಿ ಜನ ಒಂದು 7-8 ಜನ, ಒಂದು 5-6 ಜನ ಬಾರಿ ಗಲಾಟೆ ಗಿಲಾಟೆ ಅದು ಇದು ಒಟ್ಟಾರೆ ಒಟ್ರಾಸಿ ಮಾತಾಡಿದರು. ನಾನು ಪ್ರಾಮಾಣಿಕವಾಗಿ ಹೇಳಬೇಕು ಅಂತ ಹೇಳಿದ್ರೆ, ಇದು ನಾನು ಬಹಳ ಒಂದು ನನ್ನ ಪ್ರೀತಿಯ, ಯಾಕೆಂತ ಹೇಳಿದ್ರೆ ಅಲ್ಲಿ ಬೇರೆ ಯಾವುದೂ ಬರಬಾರ್ದು, ಒಂದು ಒಳ್ಳೆಯ ಒಂದು ಇಂಡಸ್ಟ್ರಿ ಬರಬೇಕನ್ನೋ ದೃಷ್ಟಿಯಲ್ಲಿ ಕೊಂಡೋದದ್ದು. ಹಾಗಾಗಿ ಅಲ್ಲಿ ಒಟ್ಟಾರೆ ಗಲಾಟೆ ಗಿಲಾಟೆ ಅದು ಬಾರ್ಬಾರ್ದು, ಅದು ಹಾಗೆ ನಮ್ಮ ಹತ್ರ ಕೇಳಿದಿರ ಮಾಹಿತಿ ಕೊಡದೆ ಕಳ್ಳರಾಗೆ ಬಂದಿದ್ದೀರಿ ಹಾಗೆ ಹೀಗೆಲ್ಲ ಒಂದು 5-6 ಜನ ಒಟ್ರಾಸಿ ಮಾತಾಡಿದ್ರು. ಬಾರಿ ನೋವಾಯ್ತು ಮನಸ್ಸಿಗೆ, ಯಾಕೆಂದ್ರೆ ಒಂದು ಬದಿಯಲ್ಲಿ ಮಂತ್ರಿಗಳಿದ್ದಾರೆ, ನನ್ನ ಮಂತ್ರಿಗಳನ್ನ ಕರ್ಕೊಂಡು ಹೋಗಿದ್ದೇನೆ, ಎಲ್ಲ ಅಧಿಕಾರಿಗಳಿದ್ದಾರೆ, ಬಾರಿ ಮನಸ್ಸಿಗೆ ನೋವಾಯ್ತು. ನಾನು ಅಂತ ಒಂದು ಮಾತುಗಳನ್ನೆಲ್ಲ ಕೇಳುವಾಗ ನಾನೊಂದು ಯಾಕೆ ಗೌರವ ಕೊಡ್ಲಿಲ್ಲ, ಅದೇ ಒಳ್ಳೆಯ ಭಾವನೆಯಲ್ಲಿ ಹೋಗುವಾಗ ಗೌರವ ಕೊಡ್ಲಿಕ್ಕೆ ಗೊತ್ತುಂಟ ಇಲ್ವೋ ನನಗೆ ಗೊತ್ತಿಲ್ಲ, ಆದ್ರೆ ಬಹಳ ನೋವಾಯ್ತು ಮನಸ್ಸಿಗೆ. ನಾನೊಂದು ಒಳ್ಳೆಯ ಭಾವನೆಯಿಂದ ಇಲ್ಲಿಗೆ ಬಂದಿದ್ದೇನೆ, ಒಳ್ಳೆಯ ಒಂದು ಇಂಡಸ್ಟ್ರಿಯನ್ನು ಇಲ್ಲಿ ತಂದಿದ್ದೇನೆ, ಇದರಿಂದ ಏನೂ ಆಗುದಿಲ್ಲ. ಒಂದು ವೇಳೆ ಆದ್ರೆ ಜನರ ಪರವಾಗಿ ನಿಂತು ನಾನು ಬಂದ್ ಮಾಡಿಸುವ, ಯಾಕೆಂದ್ರೆ ಅದೇ ಜನ ನನ್ನನ್ನು ಆರಿಸಿದ್ದು, ನನ್ನನ್ನು ಆಯ್ಕೆ ಮಾಡಿದ ಜನರಿಗೆ ಅನ್ಯಾಯ ಮಾಡುವಂತವನು ನಾನಲ್ಲ. ಮತ್ತೆ ನನಗೆ ನಂದೇನು 5 ಸೆಂಟ್ಸ್ ಜಾಗ ಅಲ್ಲಿ ಇಲ್ಲ, 1 ಎಕರೆ ಜಾಗ ಅಲ್ಲಿ ಇಲ್ಲ, ನನಗೆ ಏನೂ ಅದರಲ್ಲಿ ಲಾಭ ಇಲ್ಲ. ಕಟೀಲಿನ ದುರ್ಗಾ ಪರಮೇಶ್ವರಿಯನ್ನು ನಾನು ನಂಬುವ ಕಟೀಲಿನ ದುರ್ಗಾ ಪರಮೇಶ್ವರಿಯ ಆಣೆ ಕೇಳ್ತೇನೆ, ನಾನು ಪ್ರಾಮಾಣಿಕವಾಗಿ ಆ ಜನರಿಗೆ ಬೇರೆ ಯಾವುದೇ ದೊಡ್ಡ ದೊಡ್ಡ ಪೊಲ್ಯೂಷನ್ ಇರುವಂತ ಪರಿಸರ ನಾಶ ಅಂತ ಫ್ಯಾಕ್ಟರಿಗಳು ಬರಬಾರ್ದು ಅನ್ನೋ ದೃಷ್ಟಿಯಿಂದ ನಾನು ನನ್ನ ಸ್ವಂತ ಇಚ್ಛೆಯಿಂದ ಅಲ್ಲಿಗೆ ಇದನ್ನು ಕೊಂಡು ಹೋದದ್ದು. ಜನರಿಗೆ ಅದು ಬೇಡ ಅಂತ ಹೇಳಿದ್ರೆ ಅವತ್ತೇ ನಾನು ಕೈ ಬಿಟ್ಟಿದ್ದೇನೆ. ಜನರಿಗೆ ನಾನು ನನ್ನ ಭಾವನೆ ಏನು ಅಂತ ಹೇಳಿದ್ರೆ ನಿತಿನ್, ಒಂದು 100-150 ಆದ್ರೂ ಒಂದು ಅಲ್ಲಿಯ ಸ್ಥಳೀಯ ನನ್ನ ಸಹೋದರಿಯರಿಗೆ ನನ್ನ ತಾಯಂದಿರಿಗೆ ಕೆಲಸ ಸಿಗ್ಬಹುದು, ಒಂದು 150 ಜನರಿಗೆ ನನ್ನ ಸಹೋದರರಿಗೆ ಅಲ್ಲಿ ಕೆಲಸ ಸಿಗ್ಬಹುದು. ಆ ದೃಷ್ಟಿಯಲ್ಲಿ ಅದನ್ನು ಮತ್ತೆ ಇನ್ನು ಯಾರಲ್ಲಿ ಬರ್ಲಿಕ್ಕಿಲ್ಲ. ಇನ್ನು ದೊಡ್ಡ ದೊಡ್ಡ ಬೇರೆ ಬೇರೆ ಕಂಪನಿಗಳು ಇವತ್ತು 50 ಎಕರೆ 500 ಎಕರೆ ಬೇಕು, 600 ಎಕರೆ ಬೇಕು, 800 ಎಕರೆ ಬೇಕು ಅಂತ ಕೇಳ್ತಾರೆ. ನಾಳೆ ಅಲ್ಲಿ ಬಂದು ಪುನಃ ಅದು ಗಲಾಟೆ ಆಗಿ ನಾನು ಜನರೊಟ್ಟಿಗೆ ಸೇರ್ಬೇಕಾಗ್ತದೆ, ಸರ್ಕಾರದ ವಿರುದ್ಧ ಹೋಗ್ಬೇಕಾಗ್ತದೆ. ಅದಕ್ಕಾಗಿ ಅದೆಲ್ಲ ಯಾವುದು ಬರುವುದು ಬೇಡ, ಇದನ್ನೊಂದು ಮಾಡುವಂತ ಹೋದದ್ದು ಹೌದು, ಆದ್ರೆ ಯಾರಿಗೂ ಅಲ್ಲಿ ತೊಂದರೆ ಕೊಡ್ಬೇಕು ಅಂತ ದೃಷ್ಟಿಯಿಂದ ನಾನು